ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಎಲ್ಲರೂ? ನಾನಂತೂ ಮಸ್ತ್ ಚೆಂದ ಇದ್ದೇನೆ ಅಂತ ಹೇಳುತ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ಎಂತ ಅಂದರೆ, ನಂದು ಫ್ರೆಂಡಿದ್ದು ಮದುವೆ ಉಂಟು. ಹಾಗಾಗಿ ಇವತ್ತು ನಾವು ಮದುವೆಗೆ ಹೋಗ್ಬೇಕಂತಿದ್ದೀವಿ. ನಂದು ಹಸ್ಬೆಂಡ್ ಬರ್ತಾ ಇದ್ದಾರಂತೆ, ಇನ್ನು ನಾನು ಹೊರಡಬೇಕು. ಅದು ಬಂದು ಉಪ್ಪಿನಂಗಡಿ, ಬೆಳ್ತಂಗಡಿ ಆಚೆ ಬೀಳ್ತದೆ. ಲಾಂಗ್ ಆಯಿತು ತುಂಬ. ಈಗ ಟೈಮ್ ಆಗ್ತಾ ಬಂತು, ಒಂದು 10 ಗಂಟೆಗೆ ಇಲ್ಲಿಂದ ಹೊರಡಬೇಕಂತ ಇದ್ದೀವಿ. ಅಲ್ಲಿ ಹೋಗುವಾಗ ಎಷ್ಟೊತ್ತು ಮುಟ್ತದಂತ ಗೊತ್ತಿಲ್ಲ. ಇವರು ಮದುವೆ ಕಡೆಯಿಂದ ಅದೇ ಹೆಣ್ಣಿದ್ದು ಮನೆಯವರು ಹೊರಟ್ರಂತೆ. ಅವ್ರು ಬಸ್ಸಲ್ಲಿ ಹೋಗೋದಲ್ಲ, ನನ್ನನ್ನು ಬರಲಿಕ್ಕೆ ಕೇಳಿದ್ದಾರೆ ಬಸ್ಸಲ್ಲಿ. ನನಗೆ ಎಂತಂದರೆ, ಬಸ್ಸಲ್ಲಿ ಹೋದರೆ ಅವರು ಹೊರಡುವಾಗ ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಗಾಡಿಯಲ್ಲಿ ಹೋಗ್ತಿದ್ದೀನಿ ನನ್ನ ಹಸ್ಬೆಂಡ್ನೊಟ್ಟಿಗೆ. ಅವರು ಬರಲಿಕ್ಕೆ ಹೇಳಿದರು ಬಸ್ಸಲ್ಲಿ. ಅದು ನಾನು ಮಗುವನ್ನು ಮನೆಯಲ್ಲೇ ಬಿಟ್ಟು ಹೋಗ್ತೀನಿ, ಯಾಕಂದರೆ ಲಾಂಗ್ ಆಗ್ತದೆ. ಹಾಗಾಗಿ ಬೇಗ ಬರಬೇಕಲ್ಲ, ಅವರೊಟ್ಟಿಗೆ ಬಂದರೆ 6 ಗಂಟೆ ಲೇಟ್ ಆಗ್ತದೆ. ಹಾಗಾಗಿ ನಾನು ಮತ್ತು ನನ್ನದು ಗಂಡ ಗಾಡಿಯಲ್ಲಿ ಹೋಗ್ತೀವಿ. ಮತ್ತೆ ಸಿಗುವ. ನಾನು ಎಂತಂದರೆ, ಫ್ರೆಂಡಿದ್ದ ತಂಗಿಗೆ ಮದುವೆ ಆಗಿತ್ತು ನಿನ್ನೆ. ಇವತ್ತು ರಿಸೆಪ್ಷನ್. ಹಾಗಾಗಿ ನಾನು ಅವಳಿಗೊಂದು ಗಿಫ್ಟ್ ರೆಡಿ ಮಾಡಿದ್ದೀನಿ. ಮತ್ತು ತೋರಿಸಲಿಕ್ಕೆ ಆದರೆ ತೋರಿಸ್ತೀನಿ, ಇಲ್ಲಾದರೆ ಫೋಟೋ ಹಾಕ್ತೀನಿ ಅದರದ್ದು ಎಂತ ಕೊಟ್ಟೆ ಅಂತ. ಗಿಫ್ಟ್ ರೆಡಿ ಮಾಡಿದ್ದೆ ಮೊನ್ನೆ ನಾನು ಸ್ಟುಡಿಯೋದಲ್ಲಿ, ಅವಳಿದ್ದು ಫೋಟೋ ಫ್ರೇಮ್. ಅದನ್ನೇ ಕೊಡಬೇಕಂತ ಇದ್ದೀನಿ. ನೋಡುವ ಇವತ್ತಿದ್ದು ಡೇ ಹೇಗಿರ್ತದಂತ. ಕೀಪ್ ವಾಚಿಂಗ್. ಬರ್ಪುಣಾನ್ ಮನೆಯಿಂದ ಹೊರಟು ನೆಲ್ಲಿಕಾರ ಹತ್ರ ಚಹಾ ಎಲ್ಲ ಕುಡಿದ್ವಿ. ಚಾಪರ್ದಿತ್ತ ಮದುವೆಗೆ ಸೀದೆ ನಂದು ತುಳು ವ್ಲಾಗ್ ಅಲ್ಲ, ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಹಾಗಾಗಿ ಕೆಲವು ಕಡೆಯಲ್ಲಿ ನಾನು ತುಳುವಲ್ಲೇ ಮಾತಾಡಿದ್ದೀನಿ, ನೆನಪೇ ಆಗಿಲ್ಲ. ತುಂಬ ಬಿಸಿಲಿತ್ತು, ಹಾಗಾಗಿ ಅಲ್ಲೇ ಅಂಗಡಿ ಇತ್ತು, ಅಲ್ಲಿಗೆ ನಾವು ಜ್ಯೂಸ್ ಕುಡಿಲಿಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿ ಎಂತ ಗೊತ್ತುಂಟಾ, ಇವರಿಗೆ ನಿದ್ದೆ ಬರ್ತುಂಟಂತೆ, ಅದಕ್ಕೆ ಇಲ್ಲಿ ನೀರು ಹಾಕೋದು ಮುಖಕ್ಕೆ. ನಿನ್ನೆ ಸಂಜೆ ನಿದ್ದೆ ಇರಲಿಲ್ಲ, ಸೊ ಇವರಿಗೀಗ ನಿದ್ದೆ ಬರುತ್ತೆ ಅಂತೆ. ಜ್ಯೂಸ್ ಕುಡಿಲಿಕ್ಕಂತ ಬಂದ್ವಿ. ಮದುವೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಂತ ಪಿಲ್ಯ ಹತ್ತಿರ ಇದ್ದೀವಿ. ಇನ್ನು ಸ್ವಲ್ಪ ಹೋಗ್ಲಿಕ್ಕುಂಟು, ಉಪ್ಪಿನಂಗಡಿ ಎಲ್ಲ ದೂರ ಉಂಟು. ಅರ್ಧ ಗಂಟೆ ಇರ್ಬೋದು. ಓ, ಬಸ್ಸೇ ಸೂಪರ್. ಅರೆ ಲಿಫ್ಟಿಗೆ ಹೋಗಿ. ನಾನು ಜ್ಯೂಸ್ ಕುಡಿಯೋದಿಲ್ಲ, ನಂದು ಲಿಫ್ಟಿಗೆ ಹೋಗ್ತದಂತ ಕುಡಿಯೋದಿಲ್ಲ. ಹೊರಟೀಗ. ಇಲ್ಲಿ ಎಂತ ಅಂದರೆ ಉಬ್ಬಾರಿ ಟೆಂಪಲ್ ಅಂತೆ. ಇಲ್ಲಿ ನಮಗೆ ಹೋಗ್ಲಿಕ್ಕಾಗಿಲ್ಲ, ನಾನು ಇಲ್ಲಿವರೆಗೆ ಹೋಗಿಲ್ಲ.
ಫೈನಲಿ ನಾವು ತಲುಪಿದ್ವಿ ಹಾಲಿಗೆ. ನಮಗೆ ಸಾಕಾಗಿತ್ತು, ಅಂದರೆ ರೋಡ್ ಎಲ್ಲಿ ಅಂತ ಗೊತ್ತಿಲ್ಲ, ಮತ್ತು ಲೊಕೇಶನ್ ಎಲ್ಲ ಹಾಕಿ ಹೋದದ್ದು. ಜ್ಯೂಸ್ ಕುಡಿದು ಒಳಗೆ ಹೊರಟ್ವಿ. ತಂಗಿ ತುಂಬ ಮುದ್ದಾಗಿ ಕಾಣ್ತಿದ್ಲು, ತುಂಬ ಚೆಂದ ಕಾಣ್ತಿದ್ಲು ರಿಸೆಪ್ಷನಲ್ಲಿ. ಮದುವೆಯಲ್ಲಿ ಸಹ ಚೆಂದ ಕಾಣ್ತಿದ್ಲು, ಮದುವೆಗಿಂತ ರಿಸೆಪ್ಷನಲ್ಲಿ ತುಂಬ ಚೆಂದ ಕಾಣ್ತಿದ್ಲು. ನಾವು ಅವಳಿಗೆ ಗಿಫ್ಟ್ ಕೊಡಲಿಕ್ಕಂತ ಇಲ್ಲಿ ಲೈನಲ್ಲಿ ನಿಂತಿದ್ವಿ ಎಲ್ಲರೂ. ಇಲ್ಲಿ ಗೋಲ್ಡ್ ಸ್ಯಾರಿ ಕುರ್ಚಿಯಲ್ಲಿ ಕುತ್ಕೊಳ್ಳಿದ್ದಾಳಲ್ಲ, ಅವಳು ನನ್ನ ಫ್ರೆಂಡಿದ್ದು ತಂಗಿ. ಇವಳು ರಿಸೆಪ್ಷನಲ್ಲಿ ರೆಡಿಯಾಗಿದ್ದಾಳಲ್ಲ ಅವಳು. ಗಿಫ್ಟ್ ಎಲ್ಲ ಕೊಟ್ಟು ಅಲ್ಲಿಂದ ನಾವು ಊಟಕ್ಕೆ ಹೋದ್ವಿ. ನಮ್ಮದು ಊಟ ಆಯ್ತು. ಈಗ ನಾವು ಊಟ ಮಾಡಿ ಈಗ ಐಸ್ ಕ್ರೀಮ್ ತಿಂತಿದ್ದಾರೆ. ನಾವೀಗ ಮದುವೆ ಹಾಲಿನಲ್ಲೇ ಇದ್ದೇವೆ. ಇನ್ನು ಊಟ ಆಯ್ತಲ್ಲ, ಇನ್ನು ಹೊರಡುದು. ಮದುವೆ ಆಗ್ತದೆ, ಮದುವೆ ಅಲ್ಲ ಸಾರಿ, ರಿಸೆಪ್ಷನ್ ಅಂತ ಉಂಟು. ಇಲ್ಲಿ ಗೋಲ್ಡ್ ಸ್ಯಾರಿ ಹಾಕೊಂಡು ನಿಂತಿದ್ದಾಳಲ್ಲ, ಅವಳೇ ನನ್ನ ಫ್ರೆಂಡಿದ್ದು ತಂಗಿ ಅವಳು. ಇವಳು ನನ್ನ ಕಾಲೇಜ್ ಫ್ರೆಂಡ್. ಹಾಯ್ ಗೈಸ್, ಇದು ನನ್ನ ಫ್ರೆಂಡಿದ್ದು ಸಿಸ್ಟರಿದ್ದು ಎಂತ ರಿಸೆಪ್ಷನ್ಗೆ ಬಂದದ್ದು. ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಹಾಯ್ ಗಾಯ್ಸ್, ಎಂತ ಗೊತ್ತುಂಟಾ, ಮದುವೆ ಮುಗಿಸಿ ಈಗ ಊಟ ಮಾಡಿ ಈಗ ಮನೆಗೆ ಹೊರಟ್ವಿ. ಇದು ಎಂತಂದರೆ ಬೆಳ್ತಂಗಡಿ ದಾಟಿ ಉಜಿರೆ ಉಪ್ಪಿನಂಗಡಿ ಹತ್ತಿರ ಗಾಣಿಗ ಸಭಾಭವನ, ಅಲ್ಲಿಗೆ ಬಂದದ್ದು. ಹಬ್ಬ ಸುಸ್ತಾಯಿತು, ಬಿಸಿಲು. ಈಗ ಊಟ ಮಾಡಿ ಹೊರಡಿದ್ವಿ. ತುಂಬ ಲಾಂಗ್ ಆಯಿತು ನಮಗೆ, ಎಷ್ಟು 60 ಕಿಲೋಮೀಟರ್ ಇತ್ತು ಇದಕ್ಕೆ. ಸಾರಿ, ಎಂತಂದರೆ ನಾನು ಮದುವೆಗೆ ಎಂತ ಗಿಫ್ಟ್ ಕೊಟ್ಟೆ ಅಂತ ತೋರಿಸಲೇ ಇಲ್ಲ. ನೆಕ್ಸ್ಟ್ ಮಿನಿ ಫೋಟೋ ಇದ್ದರೆ ಹಾಕ್ತೀನಿ. ಈಗ ನಾವು ಮನೆಗೆ ಹೊರಟ್ವಿ. ಅಯ್ಯೋ ಬಿಸಿಲು. ಇದು ನಂದು ಮನೆಗೆ ಹೊರಟ್ವಿ. ಇದೇ ಹಾಲ್, ಗಾಣಿಗ ಸಮುದಾಯ ಭವನ. ಮಾಡ್ಲಿ ಬೋಡ. ಹಾಲಿಂದ ಹಿಂದೆ ಬರುವಾಗ ರೋಡಲ್ಲಿ ಒಂದು ಕಬ್ಬಿನ ಹಾಲು ಕುಡಿಯುವಂತಾಯಿತು. ಹಾಯ್ ಗಾಯ್ಸ್, ಇತ್ತೆಂಕಲ ಮದುವೆ ಪೂರ ಮುಗೀತದೆ. ಎಲ್ಲೆಡೆ ಬಿದಣ್ಣಿ ಕರ್ಮು ಜ್ಯೂಸ್ ಬರಂದು ಮುಗು. ಅಲ್ಲಿಂದ ನಾವು ಬೆದ್ರ ಆಚೆಯಿಂದ ಬಂದ್ವಿ. ಅಲ್ಲಿಂದ ಬರುವಾಗ ನಾವು ಐಸ್ ಕ್ರೀಮ್ ತಿನ್ನಲಿಕ್ಕಂತ ಬೆದ್ರದಲ್ಲಿರುವ ಕ್ರೀಮ್ ಹಬ್ ಅಂತ ಆ ಶಾಪಿಯಲ್ಲಿ ನಾವು ಐಸ್ ಕ್ರೀಮ್ ತಿಂದು ಗಡ್ಬಡ್ ಮತ್ತು ಅವರೆಂತ ತಗೊಂಡಿದ್ದಾರೆ ಬ್ಲ್ಯಾಕ್ ಕರೆಂಟ್ ಅಂತೆ. ನನಗೆ ಐಸ್ ಕ್ರೀಮ್ ಎಲ್ಲ ಇಷ್ಟ ಇರಲಿಲ್ಲ ಮುಂಚೆ. ನಂದು ಹಸ್ಬೆಂಡನ್ನು ಯಾವಾಗ ನಾನು ಲವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗದಿಂದ ಅವರಿಗೆ ಐಸ್ ಕ್ರೀಮ್ ತಿಂತಾರಲ್ಲ, ಹಾಗಾಗಿ ಅವರು ತಿಂತಾ ಇದ್ದಾರೆ ಅಂತ ನಾನು ಸಹ ತಿಂತೆ.
ನಿನ್ನ ನಡುವಿನಲ್ಲಿ. ಹಾಯ್ ಗಾಯ್ಸ್, ಮದುವೆ ಎಲ್ಲ ಮುಗೀತು. ಮದುವೆ ಎಷ್ಟು ದೂರ ಗೊತ್ತುಂಟ, ನಮ್ಮ ಮನೆಯಿಂದ ಅಲ್ಲಿಗೆ ಹೋಗಿ ಬರುವಾಗ ಎಷ್ಟು 170 ಕಿಲೋಮೀಟರ್ ಆಗಿತ್ತು. ಸುಸ್ತಾಗಿತ್ತು. ಇವರು ನಿದ್ದೆ ಮಾಡಿರಲಿಲ್ಲ, ನಂದು ಗಂಡ. ಅಂದರೆ ಅವರು ಡೇ ಆ್ಯಂಡ್ ನೈಟ್ ಕೆಲಸಕ್ಕೆ ಹೋಗ್ತಾರಲ್ಲ, ಹಾಗಾಗಿ ನಿದ್ದೆ ಇರಲಿಲ್ಲ. ಮತ್ತು ಅವರು ಬೈಲೂರಿಂದ ಬಂದು ಅವರಿದ್ದು ಫ್ರೆಂಡಿದ್ದು ಗಾಡಿಯಲ್ಲಿ ನಾವು ಅದೆಂತ ಬೆಳ್ತಂಗಡಿ ದಾಟಿ ಉಪ್ಪಿನಂಗಡಿ ಸೈಡ್ ಅಂತ ಗಾಣಿಗ ಸಭಾಭವನ ಅಲ್ಲಿ ಮದುವೆ. ನಾವು ಹೊರಟಿದ್ದು ಎಷ್ಟು ಗಂಟೆಗೆ? 10 ಗಂಟೆಗೆ. ಅಲ್ಲಿ ಹೋಗಿ ಮುಟ್ಟುವಾಗ 11:45 ಆಗಿತ್ತು. ಮತ್ತು ಅಲ್ಲಿಂದ ಹೊರಟಿದ್ದು ನಾವು ಎಷ್ಟು 1:15 ಏನೋ, ಅಲ್ಲ ಸಾರಿ, ಮನೆಯಿಂದ 10 ಗಂಟೆಗೆ ಹೊರಟ್ವಿ. ಅಲ್ಲಿಗೆ ಹೋಗುವಾಗ 12:45 ಕರೆಕ್ಟಾಗಿತ್ತು. ಮತ್ತು ಅಲ್ಲಿಂದ ಹೊರಡುವಾಗ 2:15 ಅಂತ ಆಗಿದೆ. ನಾವು ಮನೆಗೆ ಬರುವಾಗ 5 ಗಂಟೆ ಆಗಿತ್ತು. ಹೋಗುವಾಗ ನಾವು ಇಲ್ಲಿ ನೆಲ್ಲಿಕಾರು ಸೈಡಿಂದ ಹೋಗಿದ್ವಿ, ಬರುವಾಗ ಬೆದ್ರ ಸೈಡಿಂದ ಬಂದಿದ್ವಿ. ಹಾಗಾಗಿ ಈಗ ನಾನು ಹಾಲು ತರಲಿಕ್ಕೆ ಹೋಗ್ತಿದ್ದೀನಿ. ಮತ್ತು ಇದು ಅಮ್ಮಂದು ಬೀಡಿ ಕೊಡಲಿಕ್ಕೆ ಉಂಟು. ಅಲ್ಲಿ ಕಟ್ಟು ತಿರುಗಿಸೋದಂತ ಹೇಳ್ತಾರಲ್ಲ, ಅದಕ್ಕೆ ಕೆಳಗೆ ಮನೆಯಲ್ಲಿ ಅಕ್ಕನಲ್ಲಿ. ಹಾಗೆ ನಾನೀಗ ಹಾಲು ತರುವಾಗ ಅಲ್ಲಿ ಕೊಟ್ಟು ಹೋಗ್ಲಿಕ್ಕೆ ಹೇಳಿದರು. ಮತ್ತು ನಂದು ಗಂಡ ಇವತ್ತು ಹೋಗುವವರು, ಅವ್ರಿಗೆ ಹುಷಾರಿಲ್ಲ, ಜ್ವರ, ಆದ ಕಾರಣ ನಾಳೆ ಹೋಗ್ತಾರಂತೆ. ಹಾಗಾಗಿ ಇವತ್ತು ಒಂದು ದಿವಸ ಮನೆಯಲ್ಲಿ ಇರ್ತಾರೆ. ಇನ್ನು ಅವರೊಂದು ಹೇಳಿಕ್ಕಾಗಲ್ಲ, ಒಂದು 3 ತಿಂಗಳು ಬಿಟ್ಟು ಬರೋದಂತ. ಇವತ್ತು ಒಂದು ದಿವಸ ಇರ್ತಾರಂತ ಹೇಳ್ತಿದ್ರು, ಜ್ವರ ಅಂತ, ಹುಷಾರಿಲ್ಲ, ಮಲಗಿದ್ದಾರೆ. ಮತ್ತೆಂತ, ಮದುವೆ ತುಂಬ ಚೆನ್ನಾಗಿತ್ತು. ಮದುವೆ ಅಲ್ಲ, ರಿಸೆಪ್ಷನ್ಗೆಲ್ಲ ಹೋದದ್ದು ನಾವು. ರಿಸೆಪ್ಷನ್ ಎಲ್ಲ ಮುಗಿಸಿ ಬಂದ್ವಿ. ಈಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಮನೆಯೆಲ್ಲ ಹಾಕೋದು, ಡ್ರೆಸ್ ಹಾಕ್ಕೊಂಡಿದ್ದೀನಿ. ನಾವು ಒಂದುಕೊಂಡೆ ಹಾಲು ತರೋದು ಮಗುವಿಗಂತ. ಅಂದರೆ ಅವಳಿಗೆ ಹಾಲು ಕೊಡಬೇಕಲ್ಲ ದನದ್ದು, ಹಾಗಾಗಿ ಅವರು ಇಟ್ಟಿರ್ತಾರೆ. ಹಾಗಾಗಿ ತರಲಿಕ್ಕೆ ಹೋಗ್ತೀನಿ ನಾನು ಯಾವಾಗಲೂ. ಈಗ ಹಾಲು ತಗೊಂಡು ಹೋಗ್ತಾ ಇದ್ದೀನಿ. ಮದುವೆ ವ್ಲಾಗ್ ಯಾವಾಗ ಹಾಕ್ತೀನಿ ಅಂತ ನನಗೆ ಸಹ ಗೊತ್ತಿಲ್ಲ. ವಿಡಿಯೋ ಮಾಡಿದ್ದೀನಿ, ಇನ್ನೂ ಹಾಕಬೇಕು. ಮತ್ತು ಅಂತಂದರೆ ಇವತ್ತು ಮದುವೆ ಹೆಣ್ಣು ಉಂಟಲ್ಲ, ಅದೇ ನಂದು ತಂಗಿ ಸಿಸ್ಟರ್, ತುಂಬ ಚೆಂದ ಕಾಣ್ತಿದ್ಲು. ಅದೇ ನಾನು ಹೇಳಿದ್ದೆಲ್ಲ, ಮಿಂಚು ವ್ಲಾಗ್ಸಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದ್ದೆಲ್ಲ. ಅವಳಿದ್ದೇ ಮದುವೆ, ಹಾಗಾಗಿ ನಾನಿವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡಿದ್ದು. ಅವಳಿದ್ದು ಕನ್ನಡ ವ್ಲಾಗ್, ಮಿಂಚು ಕನ್ನಡ ವ್ಲಾಗ್ ಅಂತ ಇದೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಎಂತ ಗೊತ್ತಾ, ಮದುವೆದೆಲ್ಲ ವಿಡಿಯೋ ಹಾಕಿದ್ದೀನಿ. ಮತ್ತು ಎಂತ ಹೇಳೋದು, ಎಂತ ಹೇಳಬೇಕಂತ ಗೊತ್ತಾಗಿಲ್ಲ. ನನಗೆ ಸುಸ್ತಾಗ್ತುಂಟು, ನಡಿಲಿಕ್ಕೆ ಸಹ ಆಗೋದಿಲ್ಲ. ಕೂತು ಗಾಡಿಯಲ್ಲಿ ಹೋದದೆಲ್ಲ ಕೂತು ಬೆನ್ನು ನೋವು, ಕೈಕಾಲು ನೋವು, ಮೊಬೈಲ್ ಹಿಡಿಲಿಕ್ಕೆ ಆಗ್ತಿರಲಿಲ್ಲ. ಮತ್ತು ನಂದು ಕನ್ನಡ ನಿಮಗೆ ಅರ್ಥ ಆಗ್ತದಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಅರ್ಥ ಆಗ್ಬೋದು, ನನಗೆ ಬರ್ತದೆ ಕನ್ನಡ. ಈಗ ಮಾತಾಡೋದೇ ಇಲ್ಲ, ತುಂಬ ಸಮಯ ಆಗಿದೆಲ್ಲ, ಹಾಗಾಗಿ ಕನ್ನಡ ಮಾತಾಡ್ತೀನಿ, ತುಳು ಸಹ ನಾನು ತುಳು ಬ್ಲಾಗ್ ಅಲ್ಲ, ಹಾಗಾಗಿ ಇವತ್ತು ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಎಂತಂದರೆ, ಮದುವೆಯಲ್ಲಿ ಎಲ್ಲ ಊಟ ಎಲ್ಲ ಚೆಂದ ಇತ್ತು. ನಾವು ಅಂದ್ಕೊಳ್ತೀವಿ ಮದುವೆ ಹೊತ್ತು ಹಾಗಿದೆ. ಇದು ಒಂದೆಲ್ಲರಿಗೆ ಆಸೆ ಇರ್ತದೆ ಅಂತಂದರೆ, ಮದುವೆ ಊಟ ಯಾರಿಗಾದರೂ ಮದುವೆ ಇರಬೇಕು, ಊಟ ಮಾಡಬೇಕು, ಮದುವೆದು ಊಟ ತಿನ್ನಬೇಕು, ದೇವಸ್ಥಾನದ ಊಟ ತಿನ್ನಬೇಕಂತ ಅನ್ನಿಸ್ತದೆ ನಮಗೆ. ಇಷ್ಟೇ ಇರ್ತದೆ. ನಾವು ಮದುವೆಗಾಗಲಿ ಅಥವಾ ದೇವಸ್ಥಾನಕ್ಕಾಗಿ ಆದರೆ ನನ್ನ ಗಂಡ ಕಾಲ್ ಮಾಡ್ತಿದ್ದಾರೆ. ಮದುವೆಗೆ ಮತ್ತು ದೇವಸ್ಥಾನಕ್ಕೆ ಹೋದಾಗ ಎಂತಾಗ್ತದೆ ಗೊತ್ತಾ, ಅಲ್ಲಿ ಊಟವೇ ಮಾಡಲಿಕ್ಕಾಗಲ್ಲ, ಒಂಥರ ನಾಶಿಗೆ ಆಗ್ತದೆ.
ಮತ್ತು ಎಂತ ಹೇಳೋದು, ಅದೇ ಮನೆಯಲ್ಲಿ ಅಂದ್ಕೊಳ್ತೀವಿ ನಾವು ಊಟ ಮಾಡಬೇಕು, ಪಾಯಸ ತಿನ್ನಬೇಕು ಹಾಗೆ ಹೀಗೆ ಅಂತ. ಮತ್ತು ಅಲ್ಲಿ ಹೋಗುವಾಗ ಸ್ವಲ್ಪ ತಿನ್ನುವಾಗವೇ ಸಾಕಾಗ್ತದೆ, ಬೇಡ ಎಂತ ಸಹ ಅಂತ ಆಗ್ತದೆ. ಮನೆಗೆ ಬಂದಾಗ ಊಟ ಮಾಡಬೇಕಿತ್ತಲ್ಲ ಅಂತ ಅನಿಸ್ತದೆ. ಏನೂ ತಿಂದೇ ಇಲ್ಲ ಅಲ್ಲಿ ಕರೆಕ್ಟಾಗಿ. ಮತ್ತು ನಾವು ಹಾಲಿಂದ ಹೊರಗೆ ಬರುವಾಗ ಜ್ಯೂಸ್ ಎಲ್ಲ ಕುಡಿದ್ವಿ. ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ವಿ, ಐಸ್ ಕ್ರೀಮ್ ಎಲ್ಲ ತಿಂದು ಬಂದದ್ದು. ನನ್ನ ಗಂಡ ಕಾಲ್ ಮಾಡ್ತಿದ್ದಾರೆ, ಎಂತ ಅಂತ ಕೇಳ್ತೀನಿ. ಬಾಯ್. ಇದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.